ನಮಸ್ಕಾರ ವೀಕ್ಷಕರೇ. ಕಾಶ್ಮೀರ ಹೋರಾಟ, ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟ, ರಾಮ ಜನ್ಮಭೂಮಿಗಾಗಿ ಹೋರಾಟ, ಕಾರ್ಗಿಲ್ ಇವೆಲ್ಲವನ್ನ ಹೇಳಿದಾಗ ಬಿಸಿ ರಕ್ತದ ಹಿಂದೂ ಮನಸ್ಸುಗಳಿಗೆ ಒಮ್ಮೆಗೆ ನೆನಪಾಗುವಂಥದ್ದು ಅದು ದೇಶ ಕಂಡಂತಹ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇದೀಗ ವಾಜಪೇಯಿ ಅವರ 100ನೇ ಜನ್ಮ ಶತಾಬ್ದಿಯನ್ನು ಆಚರಿಸುವಂತಹ ಸಂಭ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಇದ್ದೇವೆ. ಈ ಹೊತ್ತಿಗೆ ಪುತ್ತೂರಿನಲ್ಲಿ ವಿಶೇಷವಾಗಿರುವಂಥ ಸಂಭ್ರಮ ಇದೆ. ಯಾಕೆ ಅಂತ ಕೇಳಿದರೆ, ಜನ್ಮ ಶತಾಬ್ದಿಯನ್ನು ಅಟಲ್ ವಿರಾಸತ್ತಾಗಿ ಪುತ್ತೂರಿನ ಮಣ್ಣಿನಲ್ಲಿ ಸಂಭ್ರಮಿಸುವಂತಹ ಸುದಿನವಿದೆ. ಹಾಗಾಗಿ ಪುತ್ತೂರಿನ ಪೇಟೆ ಕೇಸರಿಮಯವಾಗಿದೆ. ಪುತ್ತೂರಿನಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಮೈದಾನದಲ್ಲಿ ಅಟಲ್ ವಿರಾಸತ್ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಹಾಗಾಗಿ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಬೇಕು. ಅದರ ಜೊತೆಗೇನೆ ನಾಯಕರು ಏನು ಹೇಳ್ತಾರೆ, BJP ಪಕ್ಷದ ನಾಯಕರು ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ಕೇಳಿಕೊಂಡು ನೋಡ್ಕೊಂಡು ಬರೋಣ ಬನ್ನಿ. BJP ನಗರ ಮಂಡಲದ ಅಧ್ಯಕ್ಷರಾಗಿರುವಂಥ ಶಿವಕುಮಾರ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಟಲ್ ವಿರಾಸತ್ ಹಿಂದೂ ಹೃದಯಗಳು ಕಾಯ್ತಾ ಇದೆ, ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನು ನೋಡೋದಕ್ಕಾಗಿ ಸರ್. ಹಾಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬಹುಗಣ್ಯ ವ್ಯಕ್ತಿಗಳಿರ್ತಾರೆ? ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಈಗಾಗಲೇ ಇವತ್ತು ಸಾಯಂಕಾಲ ಬರ್ತಾರೆ. ಅವರು ಮಂಗಳೂರಲ್ಲಿ ಉಳ್ಕೊಂಡು ಬೆಳಿಗ್ಗೆ ಇಲ್ಲಿಗೆ 9:30ಗೆ ನಮ್ಮ ಶೋಭಾಯಾತ್ರೆಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ನಮ್ಮ ಶೋಭಾಯಾತ್ರೆಯು ಬಹಳ ಅದ್ಧೂರಿಯಾಗಿ ನಾವು ಆಯೋಜಿಸಿದ್ದೇವೆ. ಚೆಂಡೆ, ವಾಯಲಿನ್ ಮತ್ತು ಕೊಂಬು, ಓಪನ್ ಜೀಪಲ್ಲಿ ಭಾರತ್ ಮಾತೆ ಮತ್ತು ವಾಜಪೇಯಿ ಅವರ ಭಾವಚಿತ್ರ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ನಾವು ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದೇವೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡಿ ಜಿಲ್ಲಾಧ್ಯಕ್ಷರು, ಎಲ್ಲ ಶಾಸಕರು, ಸಂಸದರು, ಮಾಜಿ ಸಂಸದರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಗಣ್ಯರು, ಪ್ರಮುಖರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲಿಂದ ನಾವು ಮೇನ್ ರೋಡಾಗಿ ಇಲ್ಲಿ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಕೆಲವು ಗಣ್ಯರು ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಇಲ್ಲಿ ಬರಲಿದ್ದಾರೆ. ಮತ್ತು ನಮ್ಮ ರಕ್ಷಣೆ ಹಾಗೂ ಸ್ವಯಂ ಸೇವಕರಾಗಿ ಸಾಧಾರಣ 1,000 ಜನ ಯುವಕರು, ಮಹಿಳೆಯರು ತಂಡವಾಗಿ ಇಲ್ಲಿ ನಾವು ಆಯೋಜಿಸಿದ್ದೇವೆ. ಮತ್ತು ಸುಮಾರು 10,000 ಜನರಿಗೆ ಊಟದ ವ್ಯವಸ್ಥೆಯನ್ನು ರೆಡಿ ಮಾಡಲಿದ್ದೇವೆ. ಜೊತೆಗೆ ಸಂಖ್ಯೆ ಜಾಸ್ತಿ ಆದರೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿದ್ದೇವೆ. ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾಗಿರುವಂತಹ ದಯಾನಂದ ಶೆಟ್ಟಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾಳಿನ ಅಟಲ್ ವಿರಾಸತ್ನ ಸಂಪೂರ್ಣ ಸಂಭ್ರಮ ಹೇಗಿರುತ್ತೆ ಅನ್ನೋದು? ಒಟ್ಟು ಕಳೆದ ಕೆಲವಾರು ದಿವಸಗಳಿಂದ ನಮ್ಮೆಲ್ಲರ ಹಿರಿಯರು, ಪಕ್ಷದ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಕಿಶೋರ್ ಕುಮಾರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಒಂದು ಕಾರ್ಯಕ್ರಮವನ್ನು ನಮಗೆ ಕೊಟ್ಟಿರುವಂಥದ್ದು ಇಡೀ ಪುತ್ತೂರಿನ ನಮ್ಮೆಲ್ಲ BJPಯ ಕಾರ್ಯಕರ್ತರಿಗೆ ಅತ್ಯಂತ ಸಂತೋಷವಾಗಿದೆ. ಹಾಗಾಗಿ ಪ್ರಾರಂಭದಲ್ಲಿ ನಾವೆಲ್ಲರೂ ಗ್ರಾಮಗಳಲ್ಲಿ ತೆರಳಿ ನಮ್ಮ ಪಕ್ಷದ ಪ್ರಮುಖರನ್ನು, ಹಿತೈಷಿಗಳನ್ನು ಮಾತಾಡಿಸಿಕೊಂಡು ಅಲ್ಲಿಂದ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗುವ ಉದ್ದೇಶಕ್ಕೋಸ್ಕರ ಬೂತ್ ಮಟ್ಟದಲ್ಲಿ ಸಭೆಯನ್ನು ಕರೆದು ಎಲ್ಲ ಬೂತುಗಳಿಂದ ಸರಿಸುಮಾರು 50 ಸಂಖ್ಯೆಗಿಂತ ಕಡಿಮೆ ಆಗದ ರೀತಿಯಲ್ಲಿ ಕಾರ್ಯಕರ್ತರನ್ನು ಈ ಕಾರ್ಯಕ್ರಮಕ್ಕೆ ಜೋಡಿಸಬೇಕೆಂದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಈಗಾಗಲೇ ಎಲ್ಲ ಗ್ರಾಮಗಳಲ್ಲಿ ಬಸ್ಸಿನಲ್ಲಿ, ಒಂದಷ್ಟು ಸ್ವಂತ ವಾಹನಗಳಲ್ಲಿ ಎಲ್ಲ ಗ್ರಾಮಗಳಿಂದ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಬರುವ ಎಲ್ಲ ಸಾಧ್ಯತೆಗಳು ಕಾಣುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನಮ್ಮ ಈ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳು ಮತ್ತು ಪ್ರಮುಖರ ಒಂದು ಪ್ರಯತ್ನ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುವ ರೂಪದಲ್ಲಿ ನಮಗೆ ಎಲ್ಲರಿಗೂ ಬಹಳ ಸಂತೋಷ ಕಾಣ್ತಾ ಉಂಟು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಂಸದರು, ಉಡುಪಿ ಕ್ಷೇತ್ರದ ಸಂಸದರು, ನಮ್ಮೆಲ್ಲ ಈ ಕ್ಷೇತ್ರದ ಶಾಸಕರುಗಳು, ಹಾಗೆಯೇ ಹಿರಿಯ ಅನೇಕ ನಮ್ಮ ವಾಜಪೇಯಿ ಅವರೊಟ್ಟಿಗೆ ಅನೇಕ ಬಾರಿ ಆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥ ಅನೇಕ ಹಿರಿಯರು ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರನ್ನೆಲ್ಲ ಮಾತಾಡಿಸುವಂಥ ಕೆಲಸವನ್ನು ಈಗಾಗಲೇ ನಾವು ಪುತ್ತೂರಲ್ಲಿ ಮಾಡಿದ್ದೇವೆ. ಹಾಗಾಗಿ ಒಂದು ದೊಡ್ಡ ಕಾರ್ಯಕ್ರಮದ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಪುತ್ತೂರಲ್ಲಿ ಅತ್ಯಂತ ಒಂದು ಒಳ್ಳೆಯ ಎಲ್ಲ ಲಕ್ಷಣಗಳು ಆಗುವಂಥದ್ದು ಕಾಣ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಇಡೀ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ವಾಜಪೇಯಿ ಅವರ ಎಲ್ಲ ಹಿತೈಷಿಗಳಲ್ಲಿ ನಮ್ಮ ಪ್ರಾರ್ಥನೆ
ನಾಳೆಲ್ಲರೂ ನೀವೊಂದು ದೊಡ್ಡ ಕಾರ್ಯಕ್ರಮದ ಈ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಪ್ರಸನ್ನ ಕುಮಾರ್ ಮಾರ್ತಾ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಅಟಲ್ ವಿರಾಸತ್ ಸಂಭ್ರಮದ ಬಗ್ಗೆ ಹೇಳಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಕಾರ್ಯಕ್ರಮ 100 ವರ್ಷ ಆಯಿತು ಅವರು ಹುಟ್ಟಿ. ಶತಾಬ್ದಿಯ ಕಾರ್ಯಕ್ರಮನ ನಮ್ಮ ಜಿಲ್ಲೆಯಲ್ಲಿ ಅಟಲ್ ವಿರಾಸತ್ತಾಗಿ ನಾವು ಆಚರಿಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಂಭ್ರಮದ ಒಂದು ಕ್ಷಣ ನಾಳೆ. ಕಳೆದ ಸುಮಾರು 1 ತಿಂಗಳಿಂದ ಈ ಅಟಲ್ ವಿರಾಸತ್ ಕಾರ್ಯಕ್ರಮಕ್ಕೆ ನಾವು ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಿರಂತರವಾಗಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಅವಿಸ್ಮರಣೆಯ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತರು ನಿರಂತರ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ತಯಾರಿ ನಡೆದಿದೆ. ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಿ ಮಾಲಿಂಗೇಶ್ವರ ಹಾಗೂ ವೆಂಕಟರಮಣ ದೇವರ ಆಶೀರ್ವಾದದಿಂದ ಅಭೂತಪೂರ್ವವಾಗಿ ನಡೆಯಲಿಕ್ಕಿದೆ. ಈ ದೇಶ ಕಂಡಂಥ ಒಬ್ಬ ಅಜಾತ ಶತ್ರು, ಅಪ್ರತಿಮ ರಾಜಕಾರಣಿ, ಇಡೀ ತನ್ನ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿಕೊಂಡಂಥ ವ್ಯಕ್ತಿ. ಹಿಂದುತ್ವ, ಅಭಿವೃದ್ಧಿ, ಸಿದ್ಧಾಂತ ಮತ್ತು ರಾಷ್ಟ್ರಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸಿಕೊಂಡಂಥ ವ್ಯಕ್ತಿಯನ್ನು ನಾವು ಸ್ಮರಿಸುವುದು ನಮ್ಮ ಕಾರ್ಯಕರ್ತರಾಗಿ ನಮ್ಮ ಕರ್ತವ್ಯ. 3 ಬಾರಿ ಪುತ್ತೂರಿಗೆ ಆಗಮಿಸಿದಂತಹ ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು 3 ಬಾರಿ ಅವರು ಪ್ರಧಾನಿಯಾಗಿದ್ದರು, 3 ಬಾರಿ ಪುತ್ತೂರಿಗೆ ಆಗಮಿಸಿದ್ರು. 4ನೇ ಬಾರಿ ಅವರ ಶತಾಬ್ದಿಯ ಈ ಒಂದು ಸಂದರ್ಭದಲ್ಲಿ ಅವರನ್ನು ಸ್ಮರಿಸುವಂಥ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲಾ BJP ವತಿಯಿಂದ ಪುತ್ತೂರು ಮಂಡಲಕ್ಕೆ ನೀಡಿದೆ. ಪುತ್ತೂರು ಮಂಡಲಕ್ಕೆ ಈ ಕಾರ್ಯಕ್ರಮವನ್ನು ನಡೆಸುವಂಥ ಜವಾಬ್ದಾರಿಯನ್ನು ಯಾಕೆ ನೀಡಿದ್ದಾರೆ ಅಂತ ಹೇಳಿದರೆ, ಪಕ್ಷ ನೀಡಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಪುತ್ತೂರಿನ ಮಂಡಲದವರು ಯಶಸ್ವಿಯಾಗಿ ಮಾಡಿರ್ತಾರೆ. ಸದಸ್ಯತ್ವ ಅಭಿಯಾನ ಆಗಿರ್ಬೋದು, ಮತ್ತು ಅಭ್ಯಾಸ ವರ್ಗ ಆಗಿರ್ಬೋದು, ಹಾಗೂ ಹೋರಾಟಗಳ ನೇತೃತ್ವವನ್ನು ವಹಿಸಿ ಪುತ್ತೂರು ಮಂಡಲದ ನಮ್ಮ 2 ನಗರ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ಮತ್ತು ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ ಶೆಟ್ಟಿ ವಿಜಯರಮಾರ್ ಅವರ ನೇತೃತ್ವದಲ್ಲಿ ಈ ಮಂಡಲ ಜಿಲ್ಲೆ ಪಕ್ಷದ ವತಿಯಿಂದ ನೀಡಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ 2 ಮಂಡಲದ ನಮ್ಮ ಎಲ್ಲ ಪದಾಧಿಕಾರಿಗಳು, ನಮ್ಮ ಹಿರಿಯರು, ನಮ್ಮ ಕಾರ್ಯಕರ್ತರು ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಸ್ಮರಣೀಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ನಾಳೆ ನಮ್ಮ ಅಟಲ್ ವಿರಾಸತ್ ಕಾರ್ಯಕ್ರಮ ಸಾಕಾರಗೊಳ್ಳಲಿಕ್ಕಿದೆ. ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ಎಲ್ಲ ವಾಜಪೇಯಿಯವರ ಹಿತೈಷಿಗಳು, ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಜನಪ್ರತಿನಿಧಿಗಳು, ನಮ್ಮ ಎಲ್ಲ ಮಂಡಲದ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆಯ ಶಾಸಕರು, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮಾಜಿ ರಾಜ್ಯ ಅಧ್ಯಕ್ಷರು, ನಮ್ಮ ರಾಜ್ಯದ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ವಾಜಪೇಯಿಯವರನ್ನು ಸ್ಮರಿಸುವ ಕೆಲಸ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಉತ್ಸಾಹವನ್ನು ತುಂಬ ಕೆಲಸವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲರೂ ನಾಳಿನ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗುವ. ನಮಸ್ತೆ, ಜೈ ಹಿಂದ್, ಜೈ ಭಾರತ್. ಅಟಲ್ ವಿರಾಸತ್ನ ಸಂಚಾಲಕರು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಬೊಟ್ಯಾಡಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ದೇಶ ಕಂಡಂತಹ ಅಪ್ರತಿಮ ನಾಯಕ, ಸ್ವಚ್ಛ ರಾಜಕಾರಣಿ, ಅದರ ಜೊತೆಗೇನೆ ಹಿಂದುತ್ವ ಅನ್ನುವಂತಹ ಬಿಸಿ ರಕ್ತದ ಯುವ ಪಡೆಗೆ ಮಾದರಿಯಾಗುವಂತಹ ವ್ಯಕ್ತಿ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರು. ಅವರ ಜನ್ಮ ಶತಾಬ್ದಿಯನ್ನು ನಮ್ಮ ಪುತ್ತೂರಿನ ಮಣ್ಣಿನಲ್ಲಿ ಸಂಭ್ರಮಿಸ್ತಾ ಇದ್ದೇವೆ ಸರ್. ನಾಳಿನ ಕಾರ್ಯಕ್ರಮ ಹೇಗಿರುತ್ತೆ, ಯಾವೆಲ್ಲ ಗಣ್ಯರು ಬರ್ತಾರೆ, ಇದರ ಬಗ್ಗೆ ನಿಮ್ಮ ಮಾತಲ್ಲೇ ಸ್ವಚ್ಛ ರಾಜಕಾರಣಿ ಹೇಳಿದ್ರಿ, ಅದೇ ಒಂದು ನಮಗೆ ರೋಮಾಂಚನ. ಈ ದೇಶದ ಕೀರ್ತಿ ಪತಾಕೆಯನ್ನು ಪ್ರಪಂಚದಲ್ಲೇ ಸಾರಿದವರು. ಜನ್ಮ ಶತಾಬ್ದಿ ಈ ಕಾರ್ಯಕ್ರಮ, ವರ್ಷ ಪೂರ್ತಿ ಕಾರ್ಯಕ್ರಮ ಪುತ್ತೂರಿಗೆ ಕೊಟ್ಟ ನಮ್ಮೆಲ್ಲರ ಪುಣ್ಯ. ಯಾವ ರೀತಿ ಅಂದರೆ ಅಟಲ್ಜಿಯವರ ಜೊತೆ ಇರ್ತಕ್ಕಂಥ ಎಲ್ಲ ಹಿರಿಯರು ಅಟಲ್ಜಿಯವರು 3 ಬಾರಿ ಇಲ್ಲಿ ಬಂದು ಹೋಗಿದ್ದಾರೆ. ಈ ಮೈದಾನಕ್ಕೆ ಬಂದಿದ್ದಾರೆ. ಈ ಮಹಾಲಿಂಗೇಶ್ವರ ದೇವರ ಪುಣ್ಯ ಭೂಮಿಗೆ ಅವರು ಬಂದದ್ದೇ ನಮ್ಮ ಹಿರಿಯರಿಗೆಲ್ಲ ಶಕ್ತಿ ತುಂಬಿದೆ. ಇವತ್ತು ನಮ್ಮ ಜೊತೆ ಅವರಿಲ್ಲ, ಒಂದು ಯುಗ ಅಂತ್ಯ ಆದಾಗೆ ನಮ್ಮ ಮನಸ್ಸಲ್ಲಿರುವಂಥದ್ದು. ಆದರೆ ಅವರು ಇಲ್ಲಿ ಹೋಗಬೇಕಾದ್ರೆ ಅವರು ತುಂಬ ವಿಚಾರವನ್ನು ನಮ್ಗೆ ಕೊಟ್ಟು ಹೋಗಿದ್ದಾರೆ. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅದ್ಧೂರಿ ಕಾರ್ಯಕ್ರಮ. ಎಲ್ಲ ಯುವ ಮನಸ್ಸು ಮತ್ತು ಯುವಕರು, ಅದರ ಜೊತೆಗೆ ಎಲ್ಲ ಹಿರಿಯರು
ಹಿರಿಯರು ಕೂಡ ಯುವಕರ ಥರ ನನ್ನದು ತಿಮ್ಮಪ್ಪಣ್ಣ, ಗೋಪಾಲಣ್ಣ, ಇಲ್ಲಿರ್ತಕ್ಕಂಥ ಅಪ್ಪಯ್ಯಣ್ಣ, ಚಂದ್ರಣ್ಣ ಎಲ್ಲ ಹಿರಿಯರು ಯಾವ ಯುವಕರ ಥರ ಕೆಲಸ ಮಾಡಿದ್ದಾರೆ. ನಮ್ಮ ಇಬ್ಬರು ಅಧ್ಯಕ್ಷರು ಶಿವಕುಮಾರ್ ಅವರು ನಗರ ಅಧ್ಯಕ್ಷರು ಮತ್ತು ಗ್ರಾಮಾಂತರ ಅಧ್ಯಕ್ಷ ದಯಾನಂದ ಉಜಿರಮಾರ್ ಅವರು ಮತ್ತು ಎಲ್ಲ ಒಂದು ತಂಡವಾಗಿ ಕೆಲಸ ಮಾಡಿದ್ದೇವೆ. ಒಬ್ಬ ಅಜಾತ ಶತ್ರು ಯಾವ ರೀತಿ ನಮಗೆ ಶಕ್ತಿ ಬಂದಿದೆ ಅಂದರೆ ಇವರ ಕಾರ್ಯಕ್ರಮದ ಮುಖಾಂತರ ನಾವು ಇನ್ನಷ್ಟು ನಮ್ಮ ಕುಟುಂಬ ಗಟ್ಟಿಯಾಗಿ ಆಗಿದೆ. ಯಾಕಂದರೆ ವಿರಾಸತ್ ಅಂದ ತಕ್ಷಣ ಕುಟುಂಬ ಏನು ಆ ವಿರಾಸತ್ ನಾವು ಮಾಡ್ತೇವೆ, ಆ ಮುಖಾಂತರ ಪುತ್ತೂರು BJPಯಲ್ಲಿ ಹುಮ್ಮಸ್ಸು ಹುಟ್ಟಿದೆ. ಒಂದು ಇತಿಹಾಸ ನಿರ್ಮಾಣ ಆಗಲಿಕ್ಕಿದೆ ಪುತ್ತೂರಲ್ಲಿ. ಯಾವೆಲ್ಲ ಗಣ್ಯರು ಬರ್ತಾರೆ? ಕಾರ್ಯಕ್ರಮ ಸರಿಸುಮಾರು 9 ಗಂಟೆಗೆ ಪ್ರಾರಂಭ ಆಗ್ತದೆ. ಮಹಾಲಿಂಗೇಶ್ವರ ದೇವರ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿ ರಾಜ್ಯದ ಅಧ್ಯಕ್ಷರು BY ವಿಜೇಂದ್ರಣ್ಣ ಬರ್ತಾರೆ. ನಮ್ಮ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅದರ ಜೊತೆಗೆ ನಮ್ಮ ಹಿಂದಿನ ಸಂಸದರು ನಿಕಟಪುರ ಸಂಸದರು ಗೌರವಾನ್ವಿತ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರು, ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಸಂಸದರು, ಅದರ ಜೊತೆಗೆ ನಮ್ಮ ಹಿರಿಯರು ಅವರನ್ನು ನಾವು ಹಿಂದೆ ಬೆಂಕಿ ಚೆಂಡು ಅಂತ ಕರಿತಿದ್ದೇವೆ ನಾವು, DV ಸದಾನಂದ ಗೌಡರು. ಇಲ್ಲಿ ಪ್ರಾರಂಭದಲ್ಲಿ BJP ಇಲ್ಲ ಅನ್ನುವ ಸಂದರ್ಭದಲ್ಲಿ ಇಲ್ಲಿ ಬಂದು ಶಾಸಕರಾಗಿ ಎಲ್ಲ ಹಿರಿಯರ ಅವರು ಶಕ್ತಿ ಕೊಟ್ಟಿದ್ದಾರೆ BJPಗೆ, ಅವರು ಬರ್ತಿದ್ದಾರೆ. ಅದ್ರ ಜೊತೆಗೆ ಎಲ್ಲ ಪಕ್ಷದ ಜಿಲ್ಲೆಯ ಎಲ್ಲ ಶಾಸಕರು ಬರ್ತಿದ್ದಾರೆ, ವಿಧಾನ ಪರಿಷತ್ನ ಶಾಸಕರು ಬರ್ತಿದ್ದಾರೆ. ಆ ಮುಖಾಂತರ ಇಡೀ ಪುತ್ತೂರಿಗೆ ಜಿಲ್ಲೆಯ ಎಲ್ಲ ಪ್ರಮುಖರು ಬರ್ತಾರೆ. ಪುತ್ತೂರಲ್ಲಿ ಇಲ್ಲಿ ಬರ್ತಕ್ಕಂಥ ಪ್ರತಿ ಬೂತಿನ ಕಾರ್ಯಕರ್ತರು ಅಂದರೆ ಅಟಲ್ಜಿಯವರಿಗೆ 100ನೇ ವರ್ಷ, ಆ ಕಾರಣಕ್ಕೋಸ್ಕರ ಪ್ರತಿ ಬೂತಿನಿಂದ 100 ಜನ ಬರಬೇಕಂತ ಸಂಕಲ್ಪ ಮಾಡಿದ್ದೇವೆ. ಆ ಸಂಕಲ್ಪಕ್ಕೆ ಎಲ್ಲ ಹಿರಿಯರು ಪ್ರತಿ ಶಕ್ತಿ ಕೇಂದ್ರಕ್ಕೆ ಹೋಗಿ ಪ್ರವಾಸ ಮಾಡಿದ್ದಾರೆ, ಅಲ್ಲಿ ದೊಡ್ಡ ಸಭೆ ಮಾಡಿದ್ದಾರೆ. ಶಕ್ತಿ ಕೇಂದ್ರದಿಂದ ಬೂತ್ ಮಟ್ಟದ ಸಭೆ ಆಗಿದೆ. ಯೋಚನೆ ಮಾಡಿ, ಈ ಕಾರ್ಯಕ್ರಮ 20 ದಿವಸ ದಿನ ರಾತ್ರಿ ಕೆಲಸ ಮಾಡಿದ ಯುವಕರು ಮತ್ತು ಹಿರಿಯರು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಆ ರೀತಿಯಾದ ಒಂದು ವಿರಾಸತ್ ಕಾರ್ಯಕ್ರಮ, ಅಟಲ್ಜಿ ವಿರಾಸತ್ ಕಾರ್ಯಕ್ರಮಕ್ಕೆ ತಮ್ಮ ಸ್ವಂತದ ಕಾರ್ಯವನ್ನು ಎಲ್ಲ ಬದಿಗಿಟ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ದಾರೆ. ಬೂತಿನ ಕಾರ್ಯಕರ್ತ, ಬೂತ್ ಪ್ರಮುಖರು ಪ್ರತಿ ಮನೆ ಸಂಪರ್ಕ ಮಾಡಿದ್ದಾರೆ. ಆ ರೀತಿಯಾಗಿ ಎಲ್ಲೂ ಕೂಡ ಅಪಸ್ವರ ಇಲ್ಲ, ಎಲ್ಲರೂ ಒಟ್ಟಾಗಿ ಯಾವ ರೀತಿ ಅಂದರೆ ಮಾಧ್ಯಮದ ಪ್ರಮುಖರು ಕೂಡ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಯಾಕಂದರೆ ಅವರೊಬ್ಬರು ಕವಿ ಹೃದಯ, ಸಾಹಿತಿ, ಉತ್ತಮ ಬರಹಗಾರ. ಆ ಕಾರಣಕ್ಕೆ ನಾಳಿನ ಕಾರ್ಯಕ್ರಮ ಸುಮಾರು ಸಂಖ್ಯೆಯ ಮತ್ತು ವ್ಯವಸ್ಥೆ ದೃಷ್ಟಿಯಿಂದ ನಮ್ಮ ನಗರ ಮಂಡಲ ಅಧ್ಯಕ್ಷರು ಕೂಡ ಮಾತಾಡ್ತಾರೆ. ಎಲ್ಲ ವ್ಯವಸ್ಥೆಯನ್ನು ಅವರು ನೋಡಿದ್ದಾರೆ. ಜಿಲ್ಲೆಯೆಲ್ಲ ಪ್ರಮುಖರು, ನನ್ನೊಂದು ಪ್ರೇಮಾನಂದ ಶೆಟ್ಟಿಯವರು ಇರ್ಬೋದು, ಸುನಿಲ್ ಆಳ್ವಾರ್ ಇರ್ಬೋದು, ಎಲ್ಲ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ್ ಅವರು ಇಲ್ಲೇ ಇದ್ದಾರೆ. ಪುತ್ತೂರಿಗೆ ಕಾರ್ಯಕ್ರಮ ಕೊಟ್ಟು ಜಿಲ್ಲೆಯವರು ಕೂಡ ಸುಮ್ಮನೆ ಕೂರಲಿಲ್ಲ. ಈ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ಕೆಲಸ ಮಾಡಿದ ಕಾರಣಕ್ಕೋಸ್ಕರ ಇದೊಂದು ಇತಿಹಾಸ ನಿರ್ಮಾಣ ಆಗಲಿಕ್ಕಿದೆ ಪುತ್ತೂರಲ್ಲಿ. ಒಟ್ಟು ಎಷ್ಟು ಹಿಂದೂ ಹೃದಯಗಳು ಸೇರುವಂತಹ ನಿರೀಕ್ಷೆ ಇದೆ? ನೋಡಿ, ಕಾರ್ಯಕ್ರಮ ನೀವು ನಗರ ಅಲಂಕಾರ ನೋಡಿದರೆ ಎಲ್ಲರೂ ವಾಲಂಟಿಯರ್ ಆಗಿ ಕೆಲಸ ಮಾಡಿದ್ದಾರೆ. ಯುವ ಮೋರ್ಚಾದ ಯುವಕರು, ನಗರ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರ ನೇತೃತ್ವದಲ್ಲಿ ಹುಡುಗರು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲಂಕಾರಕ್ಕೆ ನಮ್ಮ ಮುರಳಿ ಭಟ್ ಹಸಂತಡ್ಕ ಅವರ ತಂಡವಾಗಿ ಕೆಲಸ ಮಾಡಿದ್ದಾರೆ. ನನ್ನದು ಸುಮಾರು 15,000 ಜನ ಸೇರ್ತಾರೆ ಇಲ್ಲಿ. ಆದರೆ ಈ ಕಾರ್ಯಕ್ರಮದ ಮುಖಾಂತರ ಮನೆ ಸಂಪರ್ಕದ ಜೊತೆ ಮನ ಒಂದಾಗಿದೆ, ಒಗ್ಗಟ್ಟಾಗಿದೆ, ಸಾಮರಸ್ಯದ ಒಂದು ಬದುಕು ಮೂಡಿದೆ ಇಲ್ಲಿ BJPಯಲ್ಲಿ. ಅದಕ್ಕೋಸ್ಕರ ಇದೊಂದು ಅದ್ದೂರಿ ಕಾರ್ಯಕ್ರಮ ಆಗ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಅಪ್ರತಿಮ ರಾಜಕಾರಣಿ, ಈ ದೇಶ ಕಂಡ ಒಬ್ಬ ಶ್ರೇಷ್ಠ ನಾಯಕರಲ್ಲಿ ಮುಂಚೂಣಿಯಲ್ಲಿ ನಿಲ್ಲತಕ್ಕಂಥ ನಾಯಕ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಜಯಪ್ರಕಾಶ್ ನಾರಾಯಣ್ ಪಡೆದಿರತಕ್ಕಂಥ ಖ್ಯಾತಿಯನ್ನ ಒಂದು ರಾಷ್ಟ್ರೀಯ ಚಿಂತನೆ ಮುಖಾಂತರ ಪಡೆದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿ ಅವರೊಬ್ಬ ಅಜಾತ ಶತ್ರು, ಶ್ರೇಷ್ಠ ಸಂಸದರಾಗಿ, ಅದ್ಭುತವಾಗಿರ್ತಕ್ಕಂಥ ವಾಕ್ಪಟುತ್ವವಾಗಿ, ಒಬ್ಬ ಸಮರ್ಥ ಆಡಳಿತಗಾರನಾಗಿ 6.5 ವರ್ಷ ಕಾಲ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಪ್ರಧಾನಮಂತ್ರಿಯಾಗಿ ಹೊರಬಂದು ರಾಜಕಾರಣದ 50 ವರ್ಷಗಳ ಜೀವನದಲ್ಲಿ ಯಾವುದೇ ಕಳಂಕರಹಿತ ರಾಜಕಾರಣ ಮಾಡಿ ಆದರ್ಶ ನಡವಳಿಕೆಯನ್ನ ತೋರಿಸಿರ್ತಕ್ಕಂಥ ರಾಜಕಾರಣಿ. ಹಾಗಾಗಿ ಈ ದೇಶದ ರಾಜಕೀಯ ಚಿತ್ರಣವನ್ನು ಬದಲಾವಣೆ ಮಾಡಿ ಅವರ ಕಾಲಹಂತದಲ್ಲಿ ಭಾರತ ಪ್ರಕಾಶಿಸುತ್ತಿದೆ ಅನ್ನುವ ಚಿಂತನೆಯನ್ನ ಜಗತ್ತಿಗೆ ತೋರಿಸಿ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡುವಂಥ ಪೋಖ್ರಾನ್ ಅಣುಬಾಂಬಿನ ಸ್ಫೋಟದಂತ ಧೈರ್ಯವನ್ನು ತೋರಿಸಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ 100 ವರ್ಷಗಳನ್ನು ಕಂಡಿರ್ತಕ್ಕಂಥ ದಿನಗಳು. ಈ ಶತಮಾನವನ್ನ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವ ನಮ್ಮ ಪಾರ್ಟಿಯ ಬೆಳಕಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನವನ್ನ ಮತ್ತೊಮ್ಮೆ ಕಾರ್ಯಕರ್ತರಿಗೆ ನೆನಪಿಸಬೇಕು, ಅವರ ಆದರ್ಶ ಮತ್ತು ಪ್ರಾಮಾಣಿಕ ರಾಜಕಾರಣವನ್ನ ತಿಳಿಸಬೇಕು. ಮುಂದಿನ ಯುವ ಪೀಳಿಗೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಅದು ಪಾಠ ಆಗಬೇಕು ಅನ್ನುವ ಚಿಂತನೆಯಿಂದ
ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ದೇಶದಲ್ಲಿ ಅಟಲ್ ಜನ್ಮ ಶತಾಬ್ದಿಯ ಆಚರಣೆಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸತೀಶ್ ಕುಂಪಲ ಮತ್ತು ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡು ಒಂದು ದೊಡ್ಡದಾಗಿರ್ತಕ್ಕಂಥ ಯೋಜನೆಯನ್ನ ಮಾಡಿ ಇವತ್ತು ಅಟಲ್ ವಿರಾಸತನ್ನ ಪುತ್ತೂರಲ್ಲಿ ಮಾಡ್ತಾ ಇದೆ. ಹಾಗಾಗಿ ಪುತ್ತೂರಿನ ಕಾರ್ಯಕರ್ತರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ನಾಳೆ. ಕಾರಣ, ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವ ಭೂಮಿಯಲ್ಲಿ ಬಂದು ನಡೆದಾಡಿದ್ರ, ಯಾವ ಭೂಮಿಯಲ್ಲಿ ಸಂದೇಶವನ್ನ ಕೊಟ್ರ, ಅವರು ಸಂದೇಶವನ್ನ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಅಟಲ್ ವಿರಾಸತ್ತನ್ನ ಮಾಡುವುದರ ಮುಖಾಂತರ ಪುತ್ತೂರಿನ ಸಾಮಾನ್ಯ ಕಾರ್ಯಕರ್ತರಿಗೂ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿಂತನೆಯನ್ನು ಹಚ್ಚುವ ಕಾರ್ಯ, ಆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವ ದಿನ ನಾಳೆ. ಹಾಗಾಗಿ ಅಟಲ್ ವಿರಾಸತ್ತಿನ ಮುಖಾಂತರ ಮತ್ತೆ ಅವರ ಜನ್ಮ ಶತಾಬ್ದಿಯ ಕಾರಣಕ್ಕೋಸ್ಕರ ಅವರ ಜೀವನವನ್ನ ನೆನಪಿಸುವ, ಅವರ ಆದರ್ಶವನ್ನ ಗುರುತಿಸುವ, ಅವರ ಆದರ್ಶದಲ್ಲಿ ಮುಂದಿನ ಕಾರ್ಯಕರ್ತ ನಿರ್ಮಾಣ ಆಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಹಮ್ಮಿಕೊಂಡಿದೆ. ವಿಶೇಷವಾಗಿ ನಾಳೆ ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಕಳೆದ 2 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಸಮರ್ಥವಾಗಿ ಮುನ್ನಡೆಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ನಮ್ಮೆಲ್ಲ ಹಿರಿಯನ್ನ, ಈ ಪುತ್ತೂರಿನ ಮಣ್ಣಿನ ಕೀರ್ತಿಯನ್ನ ದೇಶಕ್ಕೆ ವ್ಯಾಪಿಸಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರು ಸಂದೇಶವನ್ನು ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೀವನ ಚರಿತ್ರೆಯನ್ನ ಕಾರ್ಯಕರ್ತರು ಸಮಾಜಕ್ಕೆ ತಿಳಿಸುವ ಕೆಲಸ ಅಟಲ್ ವಿರಾಸತನ ಮುಖಾಂತರ ಆಗ್ತಾ ಇದೆ. ಹಾಗಾಗಿ ಇಂತಹ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಅಭಿಮಾನಿಗಳು ರಾಷ್ಟ್ರ ಚಿಂತಿತವಾಗಿ ಯೋಚನೆ ಮಾಡತಕ್ಕಂಥ ಮತದಾರರು ಬರಬೇಕು ಅಂತ ಹೇಳುವಂತ ಆಹ್ವಾನವನ್ನ ನೀಡ್ತಾ ಈ ಕಾರ್ಯಕ್ಕೆ ಶುಭವನ್ನ ಹಾರೈಸ್ತೀನಿ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರುವಂಥ ಚನಿಲ ತಿಮ್ಮಪ್ಪ ಶೆಟ್ಟಿ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮ ಶತಾಬ್ದಿಯನ್ನು ಸಂಭ್ರಮಿಸ್ತಾ ಇದ್ದೇವೆ. ಅದು ಕೂಡ ನಮ್ಮ ಪುತ್ತೂರಿನಲ್ಲಿ ಸಂಭ್ರಮಿಸ್ತಾ ಇರುವಂಥದ್ದು. ಪುತ್ತೂರಿನ ಮನಸ್ಸುಗಳಿಗೆ, ಹತ್ತೂರಿನ ಮನಸ್ಸುಗಳಿಗೆ ವಿಶೇಷವಾಗಿರುವಂಥ ಸಂಭ್ರಮ ಸರ್. ಈ ಹೊತ್ತಿಗೆ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಅಟಲ್ ಬಿಹಾರಿ ವಾಜಪೇಯಿ ಅವರ ಈ ಒಂದು ಕಾರ್ಯಕ್ರಮದ ನಮಗೆ ಸಿಕ್ಕಿದ್ದು ಭಾಳ ಸಂತೋಷ ಆಗಿದೆ. ಅಂದರೆ ಇದು ಜಿಲ್ಲಾ ಕಾರ್ಯಕ್ರಮ. ಈ ಜಿಲ್ಲಾ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಪುತ್ತೂರಿನಲ್ಲಿ ಮಾಡಬೇಕಂತ ನಿಶ್ಚಯ ಮಾಡಿ ನಾಳೆಯ ದಿವಸ ಆ ಕಾರ್ಯಕ್ರಮ ಇಲ್ಲಿ ನಡೀತದೆ. ಅದಕ್ಕೆ ಬೇಕಾದಂಥ ತಯಾರಿ ಸುಮಾರು 1 ತಿಂಗಳಿನಿಂದ ಎಲ್ಲ ನಮ್ಮ ಶಕ್ತಿ ಕೇಂದ್ರ ಹಾಗೆ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರ ಸಭೆ ನಡೆಸಿ ಅದರ ನಂತರ ಎಲ್ಲ ಮನೆಗಳಿಗೆ ಭೇಟಿ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮದ ಒಂದು ಆಹ್ವಾನವನ್ನು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ನಮ್ಮ ಪಕ್ಷದ ಹಿತೈಷಿಗಳಿಗೆ ಮುಟ್ಟಿಸುವ ಮೂಲಕ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಯಾರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬರದೇ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಈಗ ಮಾತಾಡುವಾಗ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕೆಂಬ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಮತ್ತು ಇವತ್ತು ಇಡೀ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಮತ್ತು ಹತ್ತಿರದ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಜನರು ನಮ್ಮಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮ ಖಂಡಿತ ಭಾಳ ಯಶಸ್ವಿಯಾಗಿ ನಡೀತದೆ ಮತ್ತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ. ಈಗಾಗಲೇ ನಮ್ಮ MLC ಅವರು ಹೇಳಿದರು ಸುಮಾರು ಒಂದು 15,000 ಜನ ಬರ್ಬೋದು ಅಂತ. ಅದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಎಲ್ಲ ನಮ್ಮ ಸ್ವಯಂ ಸೇವಕರು ಸುಮಾರು ಮೊನ್ನೆಯಿಂದ ಈ ಬಂಟಿಂಗ್ ಹಾಕುವಂಥದ್ದು, ಫ್ಲ್ಯಾಗ್ ಹಾಕುವಂಥದ್ದು ಎಲ್ಲ ಈ ಒಂದು ಇಡೀ ಪುತ್ತೂರು ಪೇಟೆಯನ್ನು ಅಲಂಕಾರ ಮಾಡುವಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಭಾಳ ಹುರುಪಿನಿಂದ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅದರ ಒಟ್ಟಿಗೆ ನಾಳೆಯ ದಿವಸ ಸುಮಾರು ಒಂದು 200ರಿಂದ 300 ಕಾರ್ಯಕರ್ತರು ಈ ಎಲ್ಲ ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಸ್ವಯಂ ಸೇವಕರಾಗಿ ದುಡಿಲಿಕ್ಕೆ ಈಗಾಗಲೇ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ನಾಳೆ ಬೆಳಿಗ್ಗೆ ಅವರೊಂದು 7 ಗಂಟೆಗೆ ಇಲ್ಲಿ ಎಲ್ಲರೂ ಸೇರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಇನ್ನೊಮ್ಮೆ ನಾನು ಆಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಎಲ್ರಿಗೂ ಈ ಒಂದು ಕಾರ್ಯಕ್ರಮ ಇನ್ನೊಮ್ಮೆ ಆಹ್ವಾನ ಕೋರ್ತಾ ಇದ್ದೇನೆ. ಗೋಪಾಲಕೃಷ್ಣ ಹೇರಳೆ ಸರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ಪುತ್ತೂರಿನ ಪೇಟೆ ಕೇಸರಿಮಯವಾಗಿದೆ ಸರ್. ಯಾಕೆ ಅಂತ ಕೇಳಿದರೆ ಪ್ರಶ್ನೆ ಉತ್ತರ ಇಲ್ಲೇ ಕಾಣಿಸ್ತಾ ಇದೆ, ಅಟಲ್ ವಿರಾಸತಿಗೆ. ನಾಳಿನ ಸಂಭ್ರಮದ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ಅಟಲ್ ಬಿಹಾರಿ ವಾಜಪೇಯಿ
ಒಂದು ಅದ್ಭುತವಾದಂಥ ವಿಶಿಷ್ಟವಾದಂಥ ಒಂದು ವ್ಯಕ್ತಿತ್ವ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಹೇಳ್ತಾ ಹೋಗ್ತಾ ಇರ್ತೇವೆ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಕೂಡ ಒಂದು ವಿಶಿಷ್ಟವಾದಂಥ ಪಾರ್ಟಿ. ಯಾಕೆ ಅಂತ ಕೇಳಿದರೆ, ಇಂಥ ಒಂದು ಕಾರ್ಯಕ್ರಮಗಳು ಬಂದಾಗ ನಾವು ಬೂತಿನಲ್ಲಿ ಸಭೆಗಳು ನಡೆಸ್ತೇವೆ. ಬೂತಿನಿಂದ ಕಾರ್ಯಕರ್ತರು ಮನೆ ಮನೆಗೆ ಹೋಗ್ತಾರೆ. ಮನೆ ಮನೆಗೆ ಹೋಗಿ ಈ ವಿಚಾರಧಾರೆಗಳ ಬಗ್ಗೆ, ನಮ್ಮ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ ಅಲ್ಲಿಂದ ಜನ ಕರ್ಕೊಂಡು ಬರುವಂಥ ಒಂದು ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹಾಗಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶಿಷ್ಟವಾದಂಥ ಒಂದು ಪಾರ್ಟಿ ಅಂತ ಹೇಳೋದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಇವತ್ತು ನೀವು ನೋಡಿರ್ಬೋದು, ಮಂಟಿಂಗ್ಸಲ್ಲಿರ್ಬೋದು ಯುವ ಮೋರ್ಚಾದವರು ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ವಿಭಾಗದಲ್ಲಿಯೂ ಕೂಡ ಇಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಬೆಳಿಗ್ಗೆಂದಲೇ ಇಲ್ಲಿ ಇದ್ದುಕೊಂಡು ಎಲ್ಲ ವಿಭಾಗದಲ್ಲಿಯೂ ಕೂಡ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ವಾಜಪೇಯಿಯವರು ಕೂಡ ನಿಮಗೆ ಗೊತ್ತಿದೆ, ಅತ್ಯಂತ ಜಗತ್ತಿನಲ್ಲಿ ಕಳಂಕರಹಿತ ಸಜ್ಜನ ರಾಜಕಾರಣದಲ್ಲಿ ಮುಂಚೂಣಿಯಲ್ಲಿರುವಂಥ ವ್ಯಕ್ತಿ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿತೈಷಿಗಳು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಲ್ಲದೆ ಹಿತೈಷಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ನಾಳೆಯ ಕಾರ್ಯಕ್ರಮ ಈಗಾಗಲೇ ಚಲನ ತಿಮ್ಮಪ್ಪ ಶೆಟ್ಟರು ಹೇಳಿದರು 15,000 ಸಂಖ್ಯೆಯಲ್ಲಿ ಬರ್ಬೋದು ಅಂತ. ಖಂಡಿತವಾಗಿಯೂ, ಯಾಕೆಂದರೆ ಈ ಒಂದು ವಾತಾವರಣ ಇಡೀ ನಮ್ಮ ಗ್ರಾಮಾಂತರದಲ್ಲಿರ್ಬೋದು, ನಗರದಲ್ಲಿರ್ಬೋದು. ವಾಜಪೇಯಿಯವರ ಬಗ್ಗೆ ವಾಜಪೇಯಿಯವರ ನೆನಪಿಸುವ, ಯಾಕೆಂದರೆ 91ರಲ್ಲಿ ಇದೇ ಜಾಗದಲ್ಲಿ ಅವರು ಬಂದಿದ್ದರು. ಆಗ ನಾವೆಲ್ಲ ಇದ್ದೆವು, ತಿಮ್ಮಪ್ಪ ಶೆಟ್ಟರು ನಾವು ಎಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆವು. ಆ ಕಾರ್ಯಕ್ರಮ ಕೂಡ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇಡೀ ಈ ಗೆದ್ದೆಯಾದ್ಯಂತ ಜನ ತುಂಬಿ ತುಳುಕುವಂಥದ್ದು. ಅದೇ ರೀತಿ ಪುನಃ ವಾಜಪೇಯಿಯವರೇ ಬರ್ತಾ ಇದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಅಂತ ಹೇಳುವಂಥದ್ದು ನಮ್ಮದೆಲ್ಲ ಅಭಿಪ್ರಾಯ ಕೂಡ. ಹಾಗಾಗಿ ಈ ಕಾರ್ಯಕ್ರಮ ಅದ್ಭುತವಾದಂಥ ಯಶಸ್ವಿ ಕಾಣಬಹುದು. ಎಲ್ಲ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿ ಅದರ ವೈಭವಕ್ಕೆ ಹೋಗ್ತದೆ ಅಂತ ಹೇಳುವಂಥದ್ದು ಯಾವುದೇ ಸಂಶಯಗಳಿಲ್ಲ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ನಾನು ಮಾತನ್ನು ನಿಲ್ಲಿಸ್ತೇನೆ. ಸೀತಾರಾಮ ರೈ ಕೆದಂಬಾಡಿ ಗುತ್ತು ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅಟಲ್ ವಿರಾಸತ್ನ ಸಂಭ್ರಮ ನಾಳೆ ನಡೀಲಿಕ್ಕಿರುವಂಥದ್ದು, ಹಾಗಾಗಿ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಸಂಭ್ರಮ ಹೇಗಿರುತ್ತೆ ಅನ್ನೋವಂಥದ್ದು. ಹಾಗಾಗಿ ನೀವು ಎಷ್ಟು ಉತ್ಸುಕರಾಗಿದ್ದೀರಿ, ಅದರ ಜೊತೆಗೆ ನಾಳಿನ ಕಾರ್ಯಕ್ರಮದ ಬಗ್ಗೆ ನೋಡಿ. ಪುತ್ತೂರು ಮಾತೋಬರ ಮಾಲಿಂಗೇಶ್ವರ ದೇವರ ಮಾರುಗದ್ದೆ ಹಾಗೂ ವೆಂಕಟರಮಣ ದೇವರ ಸನ್ನಿಧಾನದ ಎದುರು ನಡೆಯುವಂಥ ಒಂದು ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಅದ್ದೂರಿ ಕಾರ್ಯಕ್ರಮದ ಪೂರ್ವ ತಯಾರಿಯಲ್ಲಿ ನಾವಿದ್ದೇವೆ. ಈಗಾಗಲೇ ನೀವು ನೋಡಿರಬಹುದು, ದೇಶ ಕಂಡ ಒಂದು ಅಪ್ರತಿಮ ವ್ಯಕ್ತಿ ಅಂತೇಳಿದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವ್ರನ್ನ ನಾವು ಯಾವುದೇ ರೀತಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಭಾರತ ವಿಶ್ವಗುರು ಆಗ್ತಾಯಿದೆ ಅಂತ ಹೇಳಿದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹಾಕಿದ ಭದ್ರ ಬುನಾದಿಯಲ್ಲಿ. ಈಗಾಗಲೇ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ, ಪ್ರತಿಯೊಂದು ವಿಚಾರದಲ್ಲೂ ವಾಜಪೇಯಿಯವರ ಮೈಲುಗಲ್ಲು ಅತ್ಯಂತ ಒಂದು ವಿಶೇಷತೆಯಿಂದ ಇದೆ. ನಾವು ಕಾರ್ಗಿಲ್ ಯುದ್ಧ ಇರಬಹುದು, ಎಲ್ಲವನ್ನು ಈ ವಾಜಪೇಯಿಯವರು, ಈಗ ಕಾಶ್ಮೀರದ ಕೆಲವು ಸಮಸ್ಯೆಗಳಿರ್ಬೋದು, ಅದನ್ನೆಲ್ಲ ವಾಜಪೇಯಿಯವರು ಮುಂಚೆನೇ ಅದನ್ನೊಂದು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದರಿಂದ ನಾವು ಇವತ್ತು ಅದನ್ನೆಲ್ಲ ಮಾಡಲಿಕ್ಕೆ ಆಗಿದೆ. ಇವತ್ತು ನರೇಂದ್ರ ಮೋದಿಯವರು ಈ ರೀತಿಯಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಅಂತೇಳಿದರೆ ಅದನ್ನು ವಾಜಪೇಯಿಯವರು ಭದ್ರ ಬುನಾದಿ ಹಾಕಿದ ಕಾರಣ. ಆ ರೀತಿಯಿಂದ ಇವತ್ತು ನಾವು ಒಂದು ಖುಷಿ ಪಡುವಂಥ ವಿಚಾರ ಏನಂತೇಳಿದರೆ, ಇಡೀ ಜಿಲ್ಲೆಯ ಕಾರ್ಯಕ್ರಮ ಆದರೂ ಇದನ್ನು ಪುತ್ತೂರಲ್ಲಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ತಂಡದವರು ನಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ಜಿಲ್ಲೆಯವರು, ತಾಲೂಕಿನವರು ಎಲ್ಲ ಸೇರಿಕೊಂಡು ಇವತ್ತು ಇಡೀ ಯುವ ಸಂಘಟನೆಯನ್ನು ಒಟ್ಟು ಕೂಡಿಕೊಂಡು ಇವತ್ತೊಂದು ಕೇಸರಿಮಯವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಈಗಾಗಲೇ ನೀವು ನೋಡಿರ್ಬೋದು, ಅಲಂಕಾರ ದೃಷ್ಟಿಯಿಂದ ಹಾಗೂ ನಾಳೆ ನಡೆಯುವಂಥ ಕಾರ್ಯಕ್ರಮ ಎಲ್ಲ ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಎಲ್ಲ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದು ಒಂದು ಸ್ಪಷ್ಟ ಸಂದೇಶ ಏನಂತೇಳಿದರೆ, ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಇದು ನಾಳೆ ಸಾಧಾರಣ ಒಂದು 12,000ರಿಂದ 15,000 ಜನ ನಿರೀಕ್ಷೆಗೂ ಮೀರಿ ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಾಲೂಕಿನಾದ್ಯಂತ, ಜಿಲ್ಲಾದ್ಯಂತ ಎಲ್ಲ ಜನರು ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅದರೊಟ್ಟಿಗೆ ನಮ್ಮದು ಒಂದು ವಿಶೇಷ ಏನಂತೇಳಿದರೆ, ಎಲ್ಲ ಯುವ ಸಂಘಟನೆ, ಹಿರಿಯರು, ಮಾರ್ಗದರ್ಶಕರು ಎಲ್ಲ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮ. ಇಡೀ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರು MLC ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಅದರೊಟ್ಟಿಗೆ ಜಿಲ್ಲೆಯವರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸತೀಶ್ ಕುಂಪಳರವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರುಗಳು ಎಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಹಾಗೂ ಈಗ ನೋಡಿ, ಇಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗೂ ನಾವೆಲ್ಲ ಸಾಧಾರಣ ಒಂದು 300ರಿಂದ 400 ಜನ ಸ್ವಯಂ ಸೇವಕರನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ, ಇದರಲ್ಲಿ ಯಾವುದೇ ರೀತಿಯ ಸಂದೇಶ ಇಲ್ಲ ಅಂತ ಹೇಳ್ತಾ, ಅಟಲ್ ಬಿಹಾರಿ ವಾಜಪೇಯಿಯ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ, ಅದು ಹೇಳುವಂಥದ್ದು ಎಲ್ರಿಗೂ ಗೊತ್ತಿದೆ, ಹೇಳುವಂಥದ್ದೇ ವಿಚಾರ. ಆದರೂ ಈ 100ನೇ ವರ್ಷದ ಕಾರ್ಯಕ್ರಮ ಆದ ಕಾರಣ ಈಗ ನಮಗೆ ಪ್ರಸ್ತುತ ನೋಡೋದಿದ್ದರೆ ಅಟಲ್ ಬಿಹಾರಿ ವಾಜಪೇಯಿಯವರೇ ನಾಳೆ ನಮಗೆ ಅತಿಥಿಯಾಗಿ ಬರ್ತಾರೆ ಅನ್ನುವಂಥ ಒಂದು ಶುಭ ಸಂದೇಶವನ್ನು ಇಲ್ಲಿ ಸಾರ್ತಾ ಇದೆ ಈ ವೇದಿಕೆ. ಆಗಲಿ, ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನು
ನೆಕ್ಸ್ಟ್ ಬರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅದ್ದೂರಿ ವಿಜಯೋತ್ಸವನ ಆಚರಿಸುವಂಥ ಪುಣ್ಯ ಭಾಗ್ಯವನ್ನು ಆ ಮಾಲಿಂಗೇಶ್ವರ ದೇವರು ಹಾಗೂ ವೆಂಕಟರಮಣ ದೇವರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಂದಿಷ್ಟು ನಾನು 2 ಮಾತನ್ನು ಹೇಳಿ ಸರ್. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ನಾಳಿನ ದಿನ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಎದುರು ಭಾಗದಲ್ಲಿರುವಂಥ ಮೈದಾನದಲ್ಲಿ ಅಟಲ್ ವಿರಾಸತ್ನ ಸಂಭ್ರಮ ಮನೆ ಮಾಡಲಿಕ್ಕಿದೆ. ಹಾಗಾಗಿ ಇವತ್ತು ಯಾವ ರೀತಿಯಾಗಿ ತಯಾರಿ ಇದೆ, ನಾಯಕರು ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ, ನಾಳಿನ ದಿನ ಯಾವೆಲ್ಲ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ, ನಾಳಿನ ಸಂಪೂರ್ಣ ಕಾರ್ಯಕ್ರಮದ ಚಿತ್ರಣ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡಿದ್ರಲ್ಲ. ಪ್ರತಿಯೊಬ್ಬ ಹಿಂದೂ ಹೃದಯಗಳು ಕೂಡ ಇಲ್ಲಿಗೆ ಬಂದು ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ವಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.